ಆಧಾರ್ ನವೀಕರಣಕ್ಕಾಗಿ ಸೇವಾ ಕೇಂದ್ರಕ್ಕೆ ತೆರಳಲು ಸಾಧ್ಯವಾಗದ 87 ವರ್ಷದ ವೃದ್ಧೆಯೊಬ್ಬರ ಮನೆಗೆ ಅಂಚೆ ಇಲಾಖೆಯ ಸಿಬ್ಬಂದಿಯೇ ತೆರಳಿ ಸೇವೆ ಒದಗಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅಮಟಾಡಿ ಗ್ರಾಮದ ಜೂಲಿಯಾನಾ ಎಂಬ ವೃದ್ಧೆಗೆ ಆಧಾರ್ನಲ್ಲಿ ಅಗತ್ಯ ನವೀಕರಣ ಮಾಡಿಸಬೇಕಾಗಿತ್ತು. ಆದರೆ ವಯೋಸಹಜ ಕಾರಣಗಳಿಂದ ಅವರಿಗೆ ದೂರ ಪ್ರಯಾಣಿಸುವುದು ಮಾತ್ರವಲ್ಲದೆ ನಡೆದುಕೊಂಡು ಹೋಗುವುದು ಕೂಡ ಕಷ್ಟ ಆಗಿತ್ತು. ಮತ್ತೊಂದೆಡೆ ಅವರ ಮನೆಗೆ ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ಸಂಪರ್ಕವೂ ಇಲ್ಲದ ಕಾರಣ ಆಧಾರ್ ಸೇವಾ ಕೇಂದ್ರಕ್ಕೆ ಕರೆದೊಯ್ಯುವುದು ಕುಟುಂಬಸ್ಥರಿಗೆ ಸವಾಲಾಗಿತ್ತು. ಈ ಸಮಸ್ಯೆಯನ್ನು ಅರಿತ ಮೊಡಂಕಾಪು ಅಂಚೆ ಶಾಖಾ ಕಚೇರಿಯ ಅಂಚೆ ವಿತರಕಿ ಸವಿತಾ ಅವರು ವಿಷಯವನ್ನು ಅಂಚೆ ಇಲಾಖೆಯ ಆಧಾರ್ ಸೇವಾ ಸಿಬ್ಬಂದಿಯ ಗಮನಕ್ಕೆ ತಂದರು. ತಕ್ಷಣ ಸ್ಪಂದಿಸಿದ ಪುತ್ತೂರು ವಿಭಾಗದ ಸಿಸ್ಟಮ್ ಆಡಳಿತಾಧಿಕಾರಿ ನೂತನ ಬಂಗೇರ ಅವರು ವೃದ್ಧೆಯ ಕುಟುಂಬಸ್ಥರ ಸಹಕಾರದೊಂದಿಗೆ ಆಧಾರ್ ಸೇವೆಗೆ ಅಗತ್ಯವಿರುವ ಕಂಪ್ಯೂಟರ್ ಸೇರಿದಂತೆ ಉಪಕರಣಗಳನ್ನು ಹೊತ್ತುಕೊಂಡೇ ಸುಮಾರು 1 ಕಿಲೋಮೀಟರ್ ದೂರದ ಗುಡ್ಡ ಪ್ರದೇಶದಲ್ಲಿರುವ ವೃದ್ಧೆಯ ಮನೆಗೆ ಕಾಲ್ನಡಿಗೆಯಲ್ಲಿ ತೆರಳಿದರು. ಮನೆಯಲ್ಲೇ ಆಧಾರ್ನ ಬಯೋಮೆಟ್ರಿಕ್ ಹಾಗೂ ಮೊಬೈಲ್ ಸಂಖ್ಯೆ ನವೀಕರಣ ಸೇರಿದಂತೆ ಅಗತ್ಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ವೃದ್ಧೆಗೆ ಸೇವೆಯನ್ನು ಒದಗಿಸಿದರು. ಸೇವಾ ಕೇಂದ್ರಕ್ಕೆ ಬರಲು ಸಾಧ್ಯವಾಗದವರ ಸಮಸ್ಯೆಯನ್ನು ಅರಿತು ಸಿಬ್ಬಂದಿಯ ಮನೆ ಬಾಗಿಲಿಗೆ ತೆರಳಿ ಸೇವೆ ನೀಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂಚೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಿಬ್ಬಂದಿಯ ಈ ಸೇವಾ ಮನೋಭಾವವನ್ನು ಶ್ಲಾಘಿಸಿದ್ದಾರೆ. ಇನ್ನು ನಡೆದು ಬರಲಿಕ್ಕೆ ಸಾಧ್ಯವಾಗದ ವೃದ್ಧರು, ವಿಶೇಷ ಚೇತನರು ಹಾಗೂ ವಿವಿಧ ಕಾರಣಗಳಿಂದ ಆಧಾರ್ ಸೇವಾ ಕೇಂದ್ರಕ್ಕೆ ತೆರಳಲು ಅಸಮರ್ಥರಾಗಿರುವವರಿಗಾಗಿ ಪುತ್ತೂರು ವಿಭಾಗದ ಅಂಚೆ ಇಲಾಖೆಯ ಆಧಾರ್ ಸೇವಾ ಸಿಬ್ಬಂದಿ ಮನೆ ಬಾಗಿಲಿಗೆ ತೆರಳಿ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಇವರಿಗೆ ಪುತ್ತೂರು ವಿಭಾಗದ ವ್ಯಾಪ್ತಿಯಲ್ಲಿ 100ಕ್ಕೂ ಅಧಿಕ ಮಂದಿಯ ಮನೆಗಳಿಗೆ ತೆರಳಿ ಆಧಾರ್ ನವೀಕರಣ ಸೇರಿದಂತೆ ವಿವಿಧ ಸೇವೆಗಳನ್ನು ಒದಗಿಸಲಾಗಿದೆ ಎಂದು ನೂತನ ಬಂಗೇರ ತಿಳಿಸಿದ್ದಾರೆ. ಸೌಲಭ್ಯಕ್ಕಾಗಿ ಜನರು ಕಚೇರಿಗೆ ಬರಬೇಕು ಎಂಬ ಸಾಂಪ್ರದಾಯಿಕ ವ್ಯವಸ್ಥೆಯ ಬದಲಾಗಿ ಅಗತ್ಯವಿರುವವರ ಬಳಿಗೆ ಸೇವೆಯನ್ನು ಕೊಂಡೊಯ್ತಾ ಇರುವ ಅಂಚೆ ಇಲಾಖೆಯ ಈ ಕಾರ್ಯ ಮಾದರಿಯಾಗಿದೆ. ಬಾಲದಲ್ಲ ಮಲ್ಪೆಲ್ಲ ಪುನತೆ ಬಾಲದಲ್ಲ ಮಲ್ಪೆಲ್ಲ ಪುನತೆ ಬಾಲದಲ್ಲ ಮಲ್ಪೆಲ್ಲ ಪುನತೆ ಬಾಲದಲ್ಲ ಮಲ್ಪೆಲ್ಲ ಪುನತೆ